ಪ್ರಿಯರೇ ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೋರು. ಉರಿಯುತ್ತಿರೆ ಹೊಟ್ಟೆ ಕಿಚ್ಚು ಆರಿಸಲು ನೀರು ಎಲ್ಲಿ, ನರಕವು ಎದೆಯಲ್ಲಿ ನೆಲೆಸೆ ನಿದ್ದೆಗೆ ಎಡೆಯಲ್ಲಿ. ಉರಿಯುತ್ತಿರೆ ಹೊಟ್ಟೆ ಕಿಚ್ಚು ಆರಿಸಲು ನೀರು ಎಲ್ಲಿ, ನರಕವು ಎದೆಯಲ್ಲಿ ನೆಲೆಸೆ ನಿದ್ದೆಗೆ ಎಡೆಯಲ್ಲಿ. ಹರಿಸಲು ಅಪ್ಪುದೇ ನರರು ಮತ್ಸರಿಯ ಸಂಕಟವ, ಹರಿಸಲು ಅಪ್ಪುದೇ ನರರು ಮತ್ಸರಿಯ ಸಂಕಟವ. ಕರುಬಿದನ ಹರಿಪೊರೆಗೆ, ಕರುಬಿದನ ಹರಿಪೊರೆಗೆ ಮಂಕುತಿಮ್ಮ. ಈ ಕಗ್ಗವನ್ನು ಮಾನ್ಯ ಡಿ ವಿ ಜಿಯವರು ಅತ್ಯಂತ ಪ್ರಾಮಾಣಿಕವಾಗಿ ಮಾನವ ಸಮಾಜದ ಒಳ ಇರುವಂಥ ತಿರುಳನ್ನು ತೆರೆದಿಟ್ಟಿರುವುದನ್ನು ನಾವಿಲ್ಲಿ ಕಾಣಬಹುದು. ಈ ಮನುಷ್ಯನ ಬದುಕಿನ ಒಳಗಡೆ ನೂರಾರು ಕಷ್ಟಗಳು ಸುಖಗಳು ಇವೆ. ಈ ನಡುವೆ ಅವನ ಅಂತರಂಗದಲ್ಲೇ ಇರುವ ಬೆಂಕಿ, ಅದರ ಗುಣ ಸುಡುವಂಥದ್ದು. ಇಲ್ಲಿ ಬೆಂಕಿ ಯಾವುದು? ಹೊಟ್ಟೆ ಕಿಚ್ಚು. ಈ ಹೊಟ್ಟೆಯ ಕಿಚ್ಚು ಉರಿಯುತ್ತಿರುವಾಗ ಅದನ್ನಾರಿಸಲು ನೀರೆಲ್ಲಾದರೂ ಇದೆಯೇನು? ಈ ಹೊಟ್ಟೆ ಕಿಚ್ಚೆಂಬ ನರಕವು ಎದೆಯಲ್ಲಿಯೇ ನೆಲೆಸಿರಲು ನಿದ್ದೆಗೆ ಜಾಗ ಎಲ್ಲಾದರೂ ಉಂಟೆ? ನಿದ್ದೆ ಬರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳುವ ಮಾತಿದು, ನಿದ್ದೆ ಬರುವುದಿಲ್ಲ. ಈ ಮತ್ಸರ ಪಡುವವನ ಸಂಕಟವನ್ನು ಯಾರಾದರೂ ಹೋಗಲಾಡಿಸುವುದಕ್ಕೆ ಆಗುತ್ತದೇನು? ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಅವನನ್ನು ಅಂದರೆ ಯಾರಲ್ಲಿ ಈ ಸಂಕಟ ಇದೆಯೋ, ಮತ್ಸರ ಇದೆಯೋ, ಅವನನ್ನು ಆ ದೇವರೇ ಕಾಪಾಡಬೇಕು ಅಷ್ಟೇ. ಯಾರಿಗೆ ಯಾರುಂಟು ಎರವೀನ ಸಂಸಾರ, ನೀರ ಮೇಲಿನ ಗುಡ್ಲೆ ನಿಜವಲ್ಲ ಹರಿಯೇ. ಅಷ್ಟು ಅದ್ಭುತವಾದಂಥ ಮಾತಿದು. ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ. ಹಾಗಿರುವಾಗ ನನ್ನದು ತನ್ನದು ಎಂಬ ಅಹಂಭಾವ ಯಾಕೆ? ನಾನು ನಮ್ಮವರು ಎಂಬ ಬಯಕೆ ನಮ್ಮಲ್ಲಿದ್ದರೆ ನಮ್ಮ ಬದುಕಿನ ಸರ್ವೋದಯ ಖಂಡಿತವಾಗಿ ಸಾಧ್ಯ ಆಗ್ತದೆ. ಪ್ರಿಯರೇ, ಈ ಕಗ್ಗವನ್ನು ಇನ್ನಷ್ಟು ನಾವು ಸರಳವಾಗಿ ತಿಳಿದುಕೊಳ್ಳುವುದಾದರೆ, ಮನುಷ್ಯನಲ್ಲಿರುವ ದುರ್ಗುಣಗಳಲ್ಲಿ ಒಂದಾದ ಹೊಟ್ಟೆ ಕಿಚ್ಚಿನ ಬಗ್ಗೆ ಹೆಚ್ಚು ವಿಶೇಷವಾಗಿ ಇಲ್ಲಿ ಡಿ ವಿ ಗುಂಡಪ್ಪನವರು ಮಾತನಾಡ್ತಾರೆ. ಬೆಂಕಿಯನ್ನು ನಂದಿಸ್ಲಿಕ್ಕೆ ಸಾಮಾನ್ಯವಾಗಿ ನೀರನ್ನು ನಾವು ಬಳಕೆ ಮಾಡ್ತೀವಿ. ಆದರೆ ಮನುಷ್ಯನ ದೇಹದಲ್ಲಿರುವ ಉರಿ ಅಂದರೆ ಬೆಂಕಿ ಎಂಬ ಉರಿ, ಅದುವೇ ಹೊಟ್ಟೆ ಕಿಚ್ಚು. ಅದನ್ನು ಆರಿಸಲಿಕ್ಕೆ ನೀರೆಲ್ಲಿಂದ ತರ್ಬೋದು? ತರಕ್ಕಾಗೋದಿಲ್ಲ. ಎಲ್ಲ ಆಸೆಗಳ ನಡುವೆ ಇರುವ ಈ ಅಸೂಯೆ ಎಂಬ ಉರಿ ದೇಹದಲ್ಲಿ ನೆಲೆಸಿರುವಾಗ ನಿದ್ದೆ ಬರಲು ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ನೋಡಿ, ಈ ಸನ್ನಿವೇಶವನ್ನು ಭಗವಂತನೇ ಕಾಪಾಡಬೇಕು, ಸಾಮಾನ್ಯ ಮನುಜನಿಂದ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಕಗ್ಗದಲ್ಲಿ ಕವಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಬೇರೆ ಬೇರೆ ರೋಗಗಳಿಗೆ ಸಂಶೋಧನೆ ಮೂಲಕ ಔಷಧವನ್ನು ಕಂಡುಹಿಡಿದರು. ಆದರೆ ಮನುಷ್ಯನ ಮಾನಸಿಕವಾಗಿರುವಂಥ ಈ ಹೊಟ್ಟೆ ಕಿಚ್ಚು ಎಂಬ ರೋಗಕ್ಕೆ ಔಷಧ ಇನ್ನೂ ಕಂಡುಹಿಡಿದಿಲ್ಲ. ಹೆಚ್ಚಾಗಿ ಹೊಟ್ಟೆ ಕಿಚ್ಚುಗಳು ಇರೋದೇ ಮನೆ ಒಳಗಡೆ ಇರೋದು, ಅಕ್ಕಪಕ್ಕದ ಮನೆಯವರ ನಡುವೆ ಇರುತ್ತೆ, ಅಂದು ಬಂದು ಬಳಗದ ನಡುವೆ ಇರುತ್ತೆ. ಇನ್ನು ರಾಜಕೀಯದಲ್ಲಿ ಅಂತೂ ನೀವು ಕೇಳೋದೇ ಬೇಡ. ಆ ಪಕ್ಷದವ್ರು ನೋಡಿದರೆ ಇವ್ರಿಗಾಗಲ್ಲ, ಈ ಪಕ್ಷದವ್ರು ನೋಡಿದರೆ ಅವ್ರಿಗಾಗಲ್ಲ. ಇನ್ನು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಎಲ್ಲರಲ್ಲಿ ಕೂಡ ಇದೆ. ಈ ಭೂಮಿಯಲ್ಲಿ ಹುಟ್ಟಿರುವ ಜೀವಿಗೆ ಯಾವುದು, ಎಷ್ಟು, ಹೇಗೆ, ಎಲ್ಲಿ, ಏನು, ಯಾವುದು ಯಾವಾಗ ಸಿಗಬೇಕೋ, ಈ ಬೇರೆ ಬೇರೆ ಇತ್ಯಾದಿಗಳನ್ನು ಭಗವಂತ ಆಗಲೇ ಲೆಕ್ಕಾಚಾರ ಮಾಡಿಯೇ ಹಣೆಯ ಬರಹದಲ್ಲಿ ವಿಧಿಲಿಖಿತವಾಗಿ ಬರೆದಿದ್ದಾನೆ. ಆದರೆ ಈ ಮನುಷ್ಯನಿಗೆ ಅತಿಯಾದ ಆಸೆ ಹುಟ್ಟಿದ ಕಾರಣಕ್ಕಾಗಿಯೇ ಈ ಅಸೂಯೆಯಿಂದಾಗಿ, ಹೊಟ್ಟೆ ಕಿಚ್ಚು ಅಹಂಕಾರಗಳಿಂದಾಗಿ ಅವನು ತನ್ನ ಹತ್ತಿರವಿರುವಂತಹ ಪ್ರೀತಿಯನ್ನು, ಸ್ನೇಹವನ್ನು, ಅಂದು ಬಂದು ಬಳಗದವರನ್ನು, ಕುಟುಂಬದವರನ್ನು ಎಲ್ಲರನ್ನೂ ದೂರ ಮಾಡ್ಕೊಳ್ತಾನೆ. ಇದು ಬಹಳ ದುಃಖಕರ ಸಂಗತಿ. ನನಗೆ ಸಿಗಲಿಲ್ಲಪ್ಪ, ಅವ್ರ ಹತ್ರ ಎಲ್ಲ ಇದೆ, ಒಳ್ಳೆ ಸೀರೆ ಇದೆ, ಒಳ್ಳೆ ಅವಲಕ್ಕಿ ಸರ ಇದೆ, ಅದು ಇದೆ, ಇದಿದೆ, ನನ್ನಲ್ಲಿ ಏನೂ ಇಲ್ಲ. ಈ ರೀತಿಯ ಒಂದು ಸಂಕುಚಿತ ಭಾವನೆ ಇದೆ ನೋಡಿ, ಇದು ಬಹಳ ಕಷ್ಟ ಆಗತ್ತೆ. ಅವರಲ್ಲಿ ಇದೆಯಲ್ವಪ್ಪ, ಭಾಳ ಚಂದ, ಎಷ್ಟು ಖುಷಿ ಆಗ್ತಾಯಿದೆ ನೋಡೋಕ್ಕೆ, ಈ ಸಂಭ್ರಮಿಸುವಂಥ ಕ್ಷಣ ಇರಬೇಕು.
ಅದು ಬಿಟ್ಕೊಂಡು ಅಯ್ಯೋ ನನ್ನಲ್ಲಿ ಅದಿಲ್ವೇ ಇದಿಲ್ವೇ ಅಂತ ಯಾವಾಗಲೂ ಕೊರಗ್ತಾ ಇರೋದು, ಯಾವಾಗಲೂ ಇನ್ನೊಬ್ಬರ ಜೊತೆ ಹೇಳ್ಕೊಳ್ತಾನೇ ಇರೋದು, ಇದು ಸಣ್ಣತನ ಅಂತ ಕಾಣಿಸುತ್ತೆ. ಹೀಗಾಗಿ ಹೊಟ್ಟೆ ಕಿಚ್ಚು ಎಂಬ ಬೆಂಕಿಯು ಮನುಷ್ಯನ ಮನಸ್ಸನ್ನು ಮತ್ತು ದೇಹದ ಆರೋಗ್ಯವನ್ನು ನಮಗೆ ತಿಳಿಯದಂತೆಯೇ ಅದು ನಾಶ ಮಾಡ್ತಾ ಇರುತ್ತೆ. ಹಾಗಾಗಿ ಹೊಟ್ಟೆ ಕಿಚ್ಚನ್ನು ಸುಧಾರಿಸ್ಕೊಳ್ಬಹುದು ಅಂತ ಅಂದ್ಕೊಳ್ಳುವಾಗಲೇ ಅಹಂಕಾರ ಎನ್ನುವಂಥ ಅಡ್ಡಗೋಡೆ ಬರುತ್ತೆ. ಹಾಗಾಗಿ ಆ ದೇವರೇ ಇಲ್ಲಿ ಬಂದು ಕಾಪಾಡಬೇಕು ಅಂತ ಗುಂಡಪ್ಪನವರು ಹೇಳ್ತಾರೆ. ನಮ್ಮ ಬದುಕಿನಲ್ಲಿ ಇತಿಮಿತಿಗಳು ಇದ್ದಾಗ ಮಾತ್ರ, ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಇದೆ. ಅದರ ಸಾಮಾನ್ಯ ಅರ್ಥವಾಗಿ ಅನುಸಾರವಾಗಿ ನಾವು ನಮ್ಮ ಬದುಕಿನಲ್ಲಿ ಬದುಕಿದರೆ, ಅಂದರೆ ಒಬ್ಬ ಮನುಷ್ಯನಿಗೆ ತೃಪ್ತಿ ಬೇಕು. ಆದರೆ ಎಷ್ಟೋ ಬಾರಿ ಆಸೆಗಳೇ ಅಪರಿಮಿತ, ತೃಪ್ತಿ ಅನ್ನೋದೇ ಇರೋದಿಲ್ಲ. ನಮ್ಮ ಇತಿಮಿತಿ ಒಳಗಡೆ ನಾವು ಬದುಕಿದರೆ ಅದು ಕಷ್ಟವೋ ಸುಖವೋ ನೆಮ್ಮದಿಯೋ ಹೆಂಗೋ ಒಂದು ಶೃಂಗಾರಮಯವಾಗಿ ನಾವು ಬದುಕಿದರೆ ಖಂಡಿತವಾಗಿ ಆ ಬದುಕು ಸುಂದರವಾಗಿರುತ್ತೆ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ. ಹಾಗಾಗಿ ನಾವು ಹೊಟ್ಟೆ ಕಿಚ್ಚು ಪಡ್ತಾನೆ ಇದ್ದರೆ ಕಣ್ಣೀರು ಸುರಿಯುತ್ತೆ, ಒಟ್ಟಿಗೆ ಬಾಳೆ ಇದ್ದರೆ ಪ್ರೀತಿ ತುಂಬಿರುತ್ತೆ ಅಂತ ಹೇಳ್ತಾ ಮುಂದಿನ ಕಗ್ಗದೊಂದಿಗೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.